ಮಂಗಳೂರಿನ ಖಾದ್ಯ ಪ್ರಿಯರಿಗೊಂದು ಸಿಹಿ ಸುದ್ದಿ. ಮಂಗಳೂರಿನ ಜನಪ್ರಿಯ ಬೇಕರಿಯಾದ ಜಸ್ಟ್ ಬೇಕ್ ಬೇಕರ್ಸ್ ಅಂಡ್ ಕಾನ್ಫೆಕ್ಷನರ್ಸ್ನ ಮತ್ತೊಂದು ಬ್ರಾಂಚ್ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ. ಮಂಗಳೂರಿನ ಹತ್ತಾವರದ ಕಾಸಾ ಗ್ರ್ಯಾಂಡ್ನಲ್ಲಿ ಆರಂಭಗೊಂಡ ಮಳಿಗೆಯನ್ನ ಜಮೀಲಾ ಎಸ್ ಮೊಹಮ್ಮದ್ ಅವರು ಉದ್ಘಾಟಿಸಿದರು. ಹತ್ತಾವರದಲ್ಲಿರುವ ಕಾಸಾ ಗ್ರ್ಯಾಂಡ್ ಮಾಲ್ನಲ್ಲಿ ಅಕ್ಟೋಬರ್ 14ರ ಆದಿತ್ಯವಾರದಂದು ಜಸ್ಟ್ ಬೇಕ್ ನೂತನವಾಗಿ ಶುಭಾರಂಭಗೊಂಡಿತ್ತು. ಜಮೀಲಾ ಎಸ್ ಮೊಹಮ್ಮದ್ ಅವರು ಬೇಕರಿಯನ್ನ ಉದ್ಘಾಟನೆಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಆರೋಗ್ಯ ವಿಜ್ಞಾನದ ಸದಸ್ಯರಾದ ಯುಟಿ ಇಫ್ತಿಕರ್, ಕೆಪಿಸಿಸಿ ಅಲ್ಪಸಂಖ್ಯಾತರ ವಲಯಾಧ್ಯಕ್ಷರಾದ ಯುಬಿ ಸಲೀಂ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹಾಗೂ ನೂತನ ಬ್ರಾಂಚ್ಗೆ ಶುಭ ಹಾರೈಸಿದ್ರು. Inauguration of the Just Bake, the second branch owned by Mr. Samad, the franchise owner. I'm pleased and happy to be here for the which is South India's largest cake shop, which is being opened here. And it's one of its kind, and it's the second one of its franchise of Mr. Samad and his family. I wish we have a good cakes and lot of fun and business to come through. I wish the best of Just Bake in Casagrande property. ಸಮುದ್ರವರ ಮಾಲಕತ್ವದ ಜಸ್ಟ್ ಬೇಕ್ ಎನ್ನುವ ಬ್ರ್ಯಾಂಡ್ ಏನಿದೆ, ಈ ಅಡಿಸ್ಥಾನದಲ್ಲಿ ಇತ್ತೀಚೆಗಷ್ಟೇ ನೂತನವಾಗಿ ಉದ್ಘಾಟನೆಗೊಂಡಿರುವಂಥ ಈ ಕೇಕ್ ಹಾಗೂ ಪೇಸ್ಟ್ರಿ ಮಳಿಗೆ ಬಹುಶಃ ಮಂಗಳೂರಿನಲ್ಲಿ ಸಮುದ್ರವರ ಎರಡನೇ ಅಂಗಡಿಯಾಗಿರ್ತದೆ ಅನ್ನುವಂಥ ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಜಸ್ಟ್ ಬೇಕ್ನಲ್ಲಿ 22 ಬಗೆಯ ಕೇಕ್ಗಳು, ಡೋನಟ್ಸ್, ಚಾಕ್ಲೇಟ್ ಮಡ್ ಮುಂತಾದ ಹಲವು ಬಗೆಯ ಬೇಕರಿ ಐಟಂಗಳು ಸವಿಯಲು ಲಭ್ಯವಿದೆ. ಜಸ್ಟ್ ಬೇಕ್ನಲ್ಲಿ ಕೇಕ್ಗಳ ಹೋಮ್ ಡೆಲಿವರಿ ಸೌಲಭ್ಯ ಕೂಡ ಮಾಡಲಾಗಿದೆ.